ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರುವಂತಹ ಟೌನ್ ಈಗ ಅದೇನು ಹೊಸ ಸುದ್ದಿ ಅಂತೀರಾ? ಅದು ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಗೆ ಮಾಯವಾಗಿದೆ. ರಸ್ತೆ ಹೋಗಿ ಕಂಬಳ ಗದ್ದೆ ನಿರ್ಮಾಣವಾಗಿದೆ. ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಚಾಲಕರು ರಸ್ತೆಯ ಹೊಂಡಕ್ಕೆ ಬಿದ್ದು ಎದ್ದು ಸರ್ಕಸ್ ಮಾಡುತ್ತಾ ವಾಹನವನ್ನ ಚಲಾಯಿಸಿ ಹೈರಾಣಾಗಿದ್ದಾರೆ. ಈ ಮಾರ್ಗದಲ್ಲಿ ದಿನಕ್ಕೆ 10 ಬಾರಿ ಬಸ್ ಚಲಾಯಿಸುವ ಚಾಲಕರ ಪಾಡು ನಾಯಿಯ ಪಾಡು ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಸಂದರ್ಭದಲ್ಲಿ ಸಂಚಾರಕ್ಕೆ ಪರ್ಯಾಯ ತಾತ್ಕಾಲಿಕ ವ್ಯವಸ್ಥೆ ನಿರ್ಮಾಣ ಮಾಡಿದ್ದ ಸರ್ವಿಸ್ ರಸ್ತೆಗೆ ಹಾಕಿದಂತಹ ಡಾಮರು ಸಂಪೂರ್ಣ ಕಿತ್ತು ಹೋಗಿರುವುದು ಇದಕ್ಕೆ ಮುಖ್ಯ ಕಾರಣ. ಇದರಿಂದಾಗಿ ಈ ರಸ್ತೆಯಲ್ಲಿ ಸಂಚಾರ ಸಾಧ್ಯವೇ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ಮಧ್ಯೆ ಬಿಸಿ ರೋಡ್ನಿಂದ ಅಡ್ಡಹೊಳೆಯವರೆಗೆ ಚತುಷ್ಪಥ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೀತಾ ಇದ್ದು ಕೆಎನ್ಆರ್ಸಿ ಕಂಪನಿ ಗುತ್ತಿಗೆ ವಹಿಸಿಕೊಂಡಿದೆ. ಕಲ್ಲಡ್ಕದ ನರಹರಿ ಪರ್ವತದ ದ್ವಾರದ ಸ್ವಲ್ಪ ಮುಂದುಗಡೆಯಿಂದ ಕರಿಂಗಾನ ಕ್ರಾಸ್ ಮತ್ತು ಇವೆರಡರ ನಡುವಿನಿಂದ ಕುದುರೆಬೆಟ್ಟುವರೆಗೆ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಬಾರದೆಂದು ಎರಡೂ ಬದಿಗಳಲ್ಲಿ ಸರ್ವಿಸ್ ರಸ್ತೆ ನಿರ್ಮಿಸಲಾಗಿದೆ. ಫ್ಲೈಓವರ್ ಕಾಮಗಾರಿಯ ಸಂದರ್ಭ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಅಸಾಧ್ಯ ಎಂದು ಸರ್ವಿಸ್ ರಸ್ತೆಗೆ ಕಳಪೆ ಗುಣಮಟ್ಟದ ಡಾಮರು ಹಾಕಿ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಗುತ್ತಿಗೆ ಕಂಪನಿ ಕೈ ತೊಳೆದುಕೊಂಡಿತ್ತು. ಅದರ ಫಲ ಈಗ ಕಾಣ್ತಾ ಇದೆ. ಕಳೆದ ಬಾರಿ ಕೂಡ ಕಂಪನಿ ಇದೇ ರೀತಿಯ ತಾತ್ಕಾಲಿಕ ವ್ಯವಸ್ಥೆ ಮಾಡಿತ್ತು. ಇದೀಗ ಕಲ್ಲಡ್ಕದ ಈ ರಸ್ತೆಯಲ್ಲಿ ವಾಹನವನ್ನ ಚಲಾಯಿಸಿದ್ರೆ ವಾಹನವನ್ನ ನೇರವಾಗಿ ಗ್ಯಾರೇಜಿಗೆ ಕೊಂಡೊಯ್ಯಬೇಕು ಎಂಬ ಅಳಲು ವಾಹನ ಚಾಲಕರದ್ದು.